ಕಟೀಲ್ನಿಂದ ಬೀಸ್ ರೋಡ್ಗೆ ತೆರಳುತ್ತಿದ್ದ ಖಾಸಗಿ ಬಸ್ ಗುರುಪುರದ ಕೈಕಂಬದ ಬಳಿ ಪೊಳಲಿ ದ್ವಾರದ ಇಳಿಜಾರು ರಸ್ತೆಯಲ್ಲಿ ಮಂಗಳವಾರ ಸಂಜೆ ಪಲ್ಟಿಯಾಗಿದ್ದು 7 ಜನರಿಗೆ ಗಾಯವಾಗಿದೆ. ಸಂಜೆ ವೇಳೆಯಾಗಿದ್ದರಿಂದ ಬಸ್ನಲ್ಲಿ ಪೂರ್ತಿ ಪ್ರಯಾಣಿಕರಿದ್ದು ಪೊಳಲಿ ದ್ವಾರದ ಬಳಿ ಜನರನ್ನು ಹತ್ತಿಸಿಕೊಳ್ಳಲು ನಿಂತಿತ್ತು. ಆದರೆ ಇಳಿಜಾರು ಪ್ರದೇಶದಲ್ಲಿ ಒಮ್ಮೆಲೆ ಚಲಿಸಿದ ಬಸ್ ಚಾಲಕನ ಚಾಕಚಕ್ಯತೆಯಿಂದ ಬಲಗಡೆಗೆ ತಿರುಗಿತು. ಎಡಗಡೆಗೆ ಚಲಿಸಿದ್ದರೆ ಆಳವಾದ ಕಂದಕಕ್ಕೆ ಉರುಳಿ ಬೀಳುವ ಸಾಧ್ಯತೆ ಇತ್ತು. ಆಳಕ್ಕೆ ಇಳಿದಿದ್ದರೆ ಅಷ್ಟೂ ಜನ ಪ್ರಯಾಣಿಕರು ಅಪಾಯಕ್ಕೆ ಸಿಲುಕುತ್ತಿದ್ದರು. ಆದರೆ ಚಾಲಕ ಬಲಗಡೆಗೆ ತಿರುಗಿಸಿದ್ದರಿಂದ ಮುಂಭಾಗದ ಧರೆಗೆ ಬಡಿದು ಪಲ್ಟಿಯಾಗಿದೆ. ಬಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಕೆಲಸದಿಂದ ಮನೆಗೆ ಬರುವವರೇ ಹೆಚ್ಚಾಗಿದ್ದು, ಗಾಯಾಳುಗಳನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸುಮಾರು 1.5 ಗಂಟೆಯಷ್ಟು ಈ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಬಜ್ಪೆ ಠಾಣೆಯ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಪರಿಸ್ಥಿತಿ ನಿಯಂತ್ರಿಸಿದರು. 2 ಕ್ರೇನ್ ಮೂಲಕ ಬಸ್ಸನ್ನು ಮೇಲಕ್ಕೆತ್ತಲಾಯಿತು. ಅವು ಕಟೀಲ್ ಹಿಡಿದು ಬೀಸ್ ರೋಡ್ ಹೋಗ್ಬಿನಿ ನವದುರ್ಗ ಬಸ್ ಅವಳು ನಮ್ಮ ಗುರುಪುರ ಹೆದ್ದಾರಿ ಒಂಜಿ ದ್ವಾರ ಇಜ್ಜೆ ಅವಳು ಗುರುಪುರ ಕೈಕಮ್ಮದಲ್ಪ ಆ ದ್ವಾರದಲ್ಲಿ ಒಂದು ಸ್ಟಾಪ್ ಉಂಡು ಅಲ್ಪ ಮೂವ್ ಅದು ಬೋಂಡು ದುಮ್ಮು ಬೋಂಡು ಅವು ಅಂದ ಪೊಳಲಿ ದ್ವಾರ ಉಂಡತ್ತೆ ಅಲ್ಪ ಗುರುಪುರದಲ್ಪ ಅಲ್ಪಡ್ದು ಡೌನ್ ಆತೆ ಅವು ಆಮ್ಯಾಗ ಮೊಲ್ಲ ಕಣಿ ಆತನ ತುಲೆ ಮರಿಯಾಳದಪ್ಪ ಪೂರ ಒಂದು ಆತರು ಕಾಣಿ ಲಾಸ್ಟ್ ಟೈಮ್ ಅಲ್ಪ ದುಂಪೋಪಿನಿ ಫೋನ್ ಕಂದು ಆಂಡಿ ಅವು ಬ್ರೇಕ್ ಮೂವ್ ಆದ್ರೆ ಒಂದು ಸಮಯ ಪ್ರಜ್ಞೆ ಯೂಸ್ ಮಾಡ್ತೆ ಅವು ರೈಟ್ಗೆ ಒಂದು ಆಂಡಿ ತೋಡುಕೊಂಡು ಪಲ್ಟಿ ಅಂಡು ತೋಡುಗೆ ಮಣ್ಣ ಗುಡ್ಡೆ ಅವು ಗುಡ್ಡದ ಬರಿತ ತೋಡು ಒಂದು ವೇಳೆ ಈಮೆಕ್ ಬೂರ್ನ ಲೆಫ್ಟ್ ಸೈಡ್ ಬೂರ್ನ ಅವು ಮಲ್ಲ ಕಣಿ ಪ್ರಪಾತ ನೇಲ ಐಕ್ ಬೂರ್ನ ಅಪಣ್ಣ ಪ್ರಪಾತ ಪಳ್ಳಲಿಗೆ ತೀರ್ಥದ ರೋಡ್ ಕನೆಕ್ಟ್ ಆಪಣ್ಣ ಅಲ್ಲ ಅವು ಪೊಳಲಿ ತಿರ್ತು ಪೋಪಿನಲ್ಲೇ ತಿರ್ತು ಪೋಯಿನಿ ಅವು ಪೊಳಲಿ ಸೈಡ್ಗೆ ತಿರ್ತು ಪೋಯಿನಿ ದ್ವಾರಡ್ದು ಅಂತ ದುಂಬು ಈ ರೀತಿ ಕಟ್ಟಿಗೆ ಓಡೆ ಪೋಪನ ಬಣ್ಣಿ ನೀರು ಬೀಚ್ ರೋಡು ಕಸ್ತಿಯಲ್ಲಿ ಹಿಡಿದು ಬೀಚ್ ರೋಡ್ ಪೋಪಿನಿ ಅವಳು ಸ್ಟಾಪ್ ಉಳ್ಳತ್ತೆ ಒಂಜಿ ದ್ವಾರದ ಎದುರು ಅಲ್ಪನಿ ಅಲ್ಪ ಉಂತಿತ್ತಿನಲ್ಲಿ ಕಂಡಕ್ಟರ್ ಇತ್ತಿತ್ತು ಲೇದು ಮೂವ್ ಆಂಡ್ ಗಾಡಿ ಡ್ರೈವರ್ ಇತ್ತೇರು ಅವು ಅಡೆಗೆ ಪೋದು ಒಂಜಿ ರೆಡ್ ಬಸ್ ತಾಚೆ ಎದುರು ಮೂಜಿ ಬಸ್ ತಾಚೆ ಎದುರು ದುಂಪೋತನ ಆಚೆ ಮೂವ್ ಆದೆ ಒಂದು ಅದ್ರ ನೋಲ್ತೆ ಅಕ್ಕಳು ಏರಪಂಡರಿಗೆ ಆಮೇಲೆ ಇನ್ನು ಮಲ್ಪಲೆ ಸೈಡ್ ತಪ್ಪಲು ಕೊಂಡలేదు ಕೊಂಡದ ಅವಳು ರಪಕ್ಕಪ್ಪ ಒಂದು ಆಂಡ್ ಪಲ್ಟಿ ಆಂಡ್ ಅವು ಎಲ್ಲೆಲ್ಲ ಜನ ಬೇಲೆ ಬೋಪಿನ ಅಕ್ಕಳು ಬೊಕ್ಕ ಮಕ್ಕಳು ಪುರ ಪಟ್ಟಾತನ ಒಂದು ಪಂಚೋಲಿಯಾಗಿ ಆ ಪೊಳಲ್ಲಿ ಹಂಚಿದ ಸೈಡ್ ತಕ್ಲಿಕ್ಕೆ ಪುರ ಅಂತ ರೆಡ್ ಕ್ರೇನ್ ಬತ್ತು ಬೊಕ್ಕ ಇದ್ದೆತ್ತೇರು 1.5 ಗಂಟೆ ಟ್ರಾಫಿಕ್ ಅವು ಒಂದು ಅದನ್ನು ಕಂಪ್ಲೀಟ್ ಬಂದ್ ಆದಿತ್ತು ಟೈಮಿಂಗ್ ಆಯ್ನ ಘಟನೆ ಅವು ಒಂಜಿ ಏಳು ಗಂಟೆ ಆಯ್ತು ಕೊಡ್ತಗು ಸರಿ ಸರ್ ಓಕೆ ಓಕೆ